ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಅಪರೂಪದ ಮತ್ತು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದ ಸುಳ್ಯದ ಕಲ್ಲುಗುಂಡಿಯ ಬಾಲಕಿ ಜೆಮಿನಾ ಕೆ ಜಾನ್ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾಳೆ. ಕಾರ್ಮಿಕ ಮುಖಂಡ ಕೆಪಿ ಜಾನಿ ಎಂಬವರ 5.5 ವರ್ಷದ ಮಗಳಿಗೆ ಹಿಮೋಫಾಗೋಸೈಟಿಕ್ ಲಿಂಫೋಹಿಸ್ಟಿಯೋಸೈಟೋಸಿಸ್ 15 ವೈರಸ್ ರೋಗ ಬಾಧಿಸಿತ್ತು. ಬಾಲಕಿಗೆ 2 ರಿಂದ 3 ತಿಂಗಳು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೂ ರೋಗ ಉಲ್ಬಣಗೊಂಡು ಬಾಯಿ ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಆರಂಭವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೆಬ್ಬಾಳದ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿತ್ತು. ಜೆಮಿನಾಗೆ ಅಸ್ಥಿ ಮಜ್ಜೆ ಬದಲಾವಣೆ ಮಾಡಬೇಕಾಗಿದ್ದು, ಇದು ಅತ್ಯಂತ ಸೂಕ್ಷ್ಮ ಮತ್ತು ದೊಡ್ಡ ಮೊತ್ತ ಖರ್ಚಾಗುವ ಚಿಕಿತ್ಸೆಯಾಗಿದೆ. ಬಾಲಕಿ ಜೆಮಿನಾ ಕೆ ಜಾನ್ ಚಿಕಿತ್ಸೆಗೆ ಅಂದಾಜು ಸುಮಾರು 60 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಬೇಕಾಗಿದ್ದು, ಮಗುವಿನ ಹಾಗೂ ಪೋಷಕರ ಸಂಕಷ್ಟಕ್ಕೆ ಮಿಡಿದ ಹಲವರು ಈ ವೇಳೆ ನೆರವನ್ನು ನೀಡಿದರು. ವಿಶೇಷವಾಗಿ ಜೆಮಿನಾಳ ಗೆಳತಿಯರು ಕೂಡ ಧನ ಸಂಗ್ರಹವನ್ನ ಮಾಡಿ ತಮ್ಮಿಂದಾದ ಪುಟ್ಟ ಸಹಾಯವನ್ನ ಮಾಡಿದ್ರು. ಅದರಂತೆ ನಿನ್ನೆ ಅಸ್ಥಿ ಮಜ್ಜೆ ಬದಲಾವಣೆ ಚಿಕಿತ್ಸೆ ಕೂಡ ಮಾಡಲಾಗಿತ್ತು. ಮುಂದಿನ 2 ವಾರ ಮಗುವಿಗೆ ಯಾವುದೇ ಸೋಂಕು ಕಂಡು ಬರದಿದ್ದರೆ ಆರೋಗ್ಯದಲ್ಲಿ ಚೇತರಿಕೆಯಾಗಲಿದೆ. ಈ ಚಿಕಿತ್ಸೆಯ ಬಳಿಕ ಕನಿಷ್ಠ 2 ವರ್ಷಗಳ ನಂತರ ಬಾಲಕಿ ಯಥಾಸ್ಥಿತಿಗೆ ಮರಳಲು ಸಾಧ್ಯವಾಗಬಹುದು ಎಂಬುದಾಗಿ ವೈದ್ಯರು ತಿಳಿಸಿದ್ರು ಎನ್ನಲಾಗಿದೆ. ಆದರೆ ಅದೆಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಹಲವು ದಿನಗಳ ಜೀವನ ಮರಣ ಹೋರಾಟದ ನಂತರ ಜೆಮಿನಾ ಮೃತಪಟ್ಟಿದ್ದಾಳೆ.